ಕೊರೋನಾ ಬಗ್ಗೆ ನಿರಂತರವಾಗಿ ಸುದ್ದಿಗಳನ್ನು ಮಾಡುತ್ತಾ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇರುವ ಪತ್ರಕರ್ತರ ಆರೋಗ್ಯದ ದೃಷ್ಟಿಯಿಂದ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಉಡುಪಿ ಇದರ ವತಿಯಿಂದ ಪತ್ರಕರ್ತರಿಗೆ 50 ಸ್ಯಾನಿಟೈಸರ್ಗಳನ್ನು ಹಾಗೂ 50 ಮಾಸ್ಕ್ಗಳನ್ನು ವಿತರಣೆ ಮಾಡಲಾಯಿತು. ಉಡುಪಿಯ ಪ್ರೆಸ್ ಕ್ಲಬ್ನಲ್ಲಿ ಸ್ವಯಂ ಪ್ರೇರಿತರಾಗಿ ಸಂಸ್ಥೆಯ ಮುಖ್ಯಸ್ಥರು ಬಂದು ಈ ಸ್ಯಾನಿಟೈಸರ್ಗಳು ಹಾಗೂ ಮಾಸ್ಕ್ಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಸಂಸ್ಥೆಯ ಮ್ಯಾನೇಜರ್ ಮಂಜುನಾಥ್ ಮಾತನಾಡಿ, ಪೊಲೀಸ್ ಆರೋಗ್ಯ ಸಿಬ್ಬಂದಿ ಜೊತೆಗೆ ಪತ್ರಕರ್ತರು ಕೂಡ ಕೊರೋನಾ ವಾರಿಯರ್ಸ್ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಆರೋಗ್ಯವೂ ಕೂಡ ಅತಿ ಮುಖ್ಯ. ಈಗಾಗಲೇ ಉಡುಪಿ, ಮಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಆಶಾ ಕಾರ್ಯಕರ್ತೆಯರಿಗೆ ಇದನ್ನು ವಿತರಣೆ ಮಾಡಲಾಗಿದೆ ಅಂತ ಹೇಳಿದರು. ಉಡುಪಿ ಅಂಡ್ ಮಂಗಳೂರು ಡಿಸ್ಟ್ರಿಕ್ಟ್ ಇವೆರಡನ್ನ ಅಲ್ಲದೆ ಎಂಟರ್ ಕರ್ನಾಟಕದಲ್ಲೂ ಸಹ ಎಲ್ಲ ಪೊಲೀಸ್ ಸ್ಟೇಷನ್ ಹಾಗೂ ಹೆಲ್ತ್ ಪ್ರೈಮರಿ ಸೆಂಟರ್ಸ್ಗಳಿಗೂ ಸಹ ಆರೋಗ್ಯ ಸೆಂಟರ್ಸ್ಗಳಿಗೂ ಸಹ ಸ್ಯಾನಿಟೈಸರನ್ನು ಮಾಸ್ಕನ್ನು ನಾವು ನಮ್ಮ ಸಂಸ್ಥೆ ಕಡೆಯಿಂದ ಕೊಡ್ತಿದ್ದೀವಿ. ಯಾಕಂದರೆ ಕೋವಿಡ್-19 ಎಫೆಕ್ಟ್ ಆದ್ರಿಂದ ಹಗಲು ರಾತ್ರಿ ಒಂದು ಪ್ರೆಸ್ ಡಿಪಾರ್ಟ್ಮೆಂಟು, ಒಂದು ಪೊಲೀಸ್ ಡಿಪಾರ್ಟ್ಮೆಂಟು, ಒಂದು ಆರೋಗ್ಯ ಡಿಪಾರ್ಟ್ಮೆಂಟು ನಮ್ಮ ದೇಶದ ಎಲ್ಲ ಜನಗಳ ಸೇವೆಯೂ ಸಹ ಹಗಲು ರಾತ್ರಿ ಮಾಡಿರೋದ್ರಿಂದ ನಾವು ಈ 3 ಡಿಪಾರ್ಟ್ಮೆಂಟಿಗೂ ನಮ್ಮ ಸಂಸ್ಥೆ ಕಡೆಯಿಂದ ಅಭಿಮಾನವಿಟ್ಟು ಸ್ಯಾನಿಟೈಸರ್ ಮಾಸ್ಕ್ಗಳನ್ನು ಸಹ ಇಶ್ಯೂ ಮಾಡ್ತಾಯಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ನಾಳೆಯಿಂದ ಗ್ರಾಮ ಪಂಚಾಯತಿ ಲೆವೆಲ್ ಉಡುಪಿ ಅಂಡ್ ಮಂಗಳೂರು ಡಿಸ್ಟ್ರಿಕ್ಟ್ ಗ್ರಾಮ ಪಂಚಾಯತಿ ಲೆವೆಲಿಗೂ ಸಹ ನಮ್ಮ ಸಂಸ್ಥೆ ಕಡೆಯಿಂದ ಅಂದರೆ ಗ್ರಾಮೀಣ ಕೂಟ ಸಂಸ್ಥೆ ಕಡೆಯಿಂದ ಸ್ಯಾನಿಟೈಸರ್ ಮಾಸ್ಕ್ಗಳನ್ನ ನಾವು ವಿತರಿಸ್ತಾ ಇದ್ದೀವಿ. ಪ್ರೆಸ್ ಕ್ಲಬ್ನ ಪರವಾಗಿ ಕಾರ್ಯದರ್ಶಿ ಸಂತೋಷ್ ಸರಳೆಬೆಟ್ಟು ಮಾಸ್ಕ್ ಹಾಗೂ ಸ್ಯಾನಿಟೈಸರ್ಗಳನ್ನು ಸ್ವೀಕರಿಸಿದರು.